ಮಾಲ್ನಲ್ಲಿ ನಡೀತಿರುವಂಥ ಫ್ರೀಡಮ್ ಫೆಸ್ಟಿವಲ್ ಅಥವಾ ಫುಡ್ ಫೆಸ್ಟಿವಲ್, ಫ್ರೀಡಮ್ ಫೆಸ್ಟಿವಲ್ನ ಲೆಕ್ಕದಲ್ಲಿ ನಡೀತಿರುವಂಥ ಫುಡ್ ಫೆಸ್ಟಿವಲ್ನ ಸ್ಟಾಲ್ಗಳ ಮುಂಭಾಗದಲ್ಲಿ ನಾವಿದ್ದೇವೆ. ಇದೀಗ ನಮಗೆ ಮೊದಲನೇದಾಗಿ ಫ್ಲೇವರ್ಸ್, ನಟಿ ಬಾರ್ ಅಥವಾ ಡಾಲಿ ಬಾರ್ ಎಲ್ಲವನ್ನು ಹೊಂದಿರುವಂಥ ಫ್ಲೇವರ್ಸ್ ಇದೆ. ಈಗ ಏನೆಲ್ಲ ಫ್ಲೇವರ್ಸ್ ಇದೆ ಸರ್, ಹೇಗಿದೆ ರೆಸ್ಪಾನ್ಸ್? ನಮ್ಮದು ಫ್ಲೇವರ್ಸ್ ಅಂತೇಳಿ ಬ್ರ್ಯಾಂಡು. ಸೊ ನಾವು ಸ್ಪೆಷಲ್ ಐಟಮ್ಸ್ ಮಾಡ್ತಾ ಇದ್ದೇವೆ. ಸ್ಪೆಷಲ್ ಐಟಮ್ಸ್ ಪುತ್ತೂರಲ್ಲಿ ಜಾತ್ರೆಗೆ ಯೂಶ್ವಲಿ ಜಾಸ್ತಿಯಾಗಿ ನಮ್ಮ ಸ್ಪೆಷಲ್ ಕ್ಯಾಟಗರಿ ಹಾಕ್ತಾ ಇದ್ದೇವೆ. ಸೊ ಕೋನ್, ಚಾಕ್ಲೇಟ್ ಡಿಪ್ಡ್ ಕೋನ್ ಇದೆ ಐಟಮ್, ಚಾಕ್ಲೇಟ್ ಡಿಪ್ ಕೋನ್ ಇದೆ. ಅದೇ ರೀತಿ ಕುಕ್ಕಿ ಸ್ಯಾಂಡ್ವಿಚ್ ಇದೆ. ಆಮೇಲೆ ಒಂದು 6 ಹೊಸ ಫ್ಲೇವರ್ ಐಸ್ ಕ್ರೀಮ್ಸ್ ಇದೆ. ಬೆಲ್ಲದ ಐಸ್ ಕ್ರೀಮು, ಚಿಕ್ಕಿ ಐಸ್ ಕ್ರೀಮ್, ಚೀಸ್ ಕೇಕ್, ಬ್ಲೂಬೆರಿ ಚೀಸ್ ಕೇಕ್ ಇದೆ, ಕುಕ್ಕಿ ಐಸ್ ಕ್ರೀಮ್ ಇದೆ, ಆಮೇಲೆ ಕೋವಾ ಐಸ್ ಕ್ರೀಮ್, ಆಮೇಲೆ ಮಿಲ್ಕ್ ಟಾಫಿ ಅಂತ ಹೇಳ್ಕೊಂಡು ಒಂದು 6 ಹೊಸ ಫ್ಲೇವರ್ ನಾವು ಈ ಇವೆಂಟಲ್ಲೇ ಲಾಂಚ್ ಮಾಡಿದ್ದೀವಿ. ಸೊ ತೊಂದರೆ ಇಲ್ಲ, ಚೆನ್ನಾಗಿದೆ ರೆಸ್ಪಾನ್ಸ್, ಜನ ಬರ್ತಾ ಇದ್ದಾರೆ. ಸೊ ಈವ್ನಿಂಗ್ ಇವೆಂಟು ಡೂಯಿಂಗ್ ಗುಡ್. ಇದೀಗ ಇಲ್ಲಿ ಮತ್ತೊಂದು ಗುಜರಾತ್ ಫುಡ್ ಕಾರ್ನರ್ ಅನ್ನುವಂಥದ್ದಿದೆ, ಗುಜರಾತ್ನ ಫುಡ್ಡು. ಸರ್ ನಮಸ್ತೆ. ಎಲ್ಲಿ ಅವರು ನೀವು? ಹಾಯ್ ಹಾಯ್. ಎಲ್ಲಿ ಅವರು? ಗುಜರಾತ್. ಗುಜರಾತ್. ಫ್ರಮ್ ಗುಜರಾತ್ ಅವ್ರು ಇಲ್ಲಿ ಅವರೇ? ಅಂದರೆ ನಾನು ಅಲ್ಲಿಂದ ಬಂದವರು, ಅಂದರೆ ಇಲ್ಲೇ ಇರ್ತೇವೆ. ಇಲ್ಲೇ ಇರ್ತೀರಿ? ಕನ್ನಡ ಮಾತಾಡ್ತೀರಿ? ನಾನು ಹುಟ್ಟಿದೆಲ್ಲ ಹೀಗೆ. ಇಲ್ಲಿ ಯಾರೆಲ್ಲ ಇದ್ದೀರಿ? ಪರಿಚಯ ಮಾಡ್ತೀರಿ ಫ್ಯಾಮಿಲಿ? ನನ್ನ ಅಪ್ಪ, ಅಮ್ಮ, ಅಣ್ಣ, ಅತ್ತೆ. ಈಗ ಯಾರು ಮಾಡೋದು? ಏನೆಲ್ಲ ಇದ್ದೀರಿ? ಬ್ರೆಡ್ ಪಕೋಡ, ಮತ್ತು ವಡಾಪಾವ್, ಢೋಕ್ಲಾ. ಹಾಂ. ಹೇಗಿದೆ ರೆಸ್ಪಾನ್ಸ್? ಹೇಗಿದೆ ರೆಸ್ಪಾನ್ಸ್? ಎಲ್ಲ ಒಳ್ಳೆ ಸಿಗ್ತದೆ. ಒಳ್ಳೇದಿದೆಯಾ? ಯಾರು ಇದೆಲ್ಲ ಮಾಡೋದ್ಯಾರು, ನೀವಾ ಅಮ್ಮನ? ಅಮ್ಮ. ಅಮ್ಮ. ಅಮ್ಮವ? ಅಮ್ಮನಿಗೆ ಬರೋದಿಲ್ಲ ಕನ್ನಡ? ಇಲ್ಲ, ಬರೋದಿಲ್ಲ. ನೈ. ನಿಮಗೆ ಬರೋದು? ತುಳು ಬರ್ತದೆ? ಬರ್ಪುಂಡು ಗುಜರಾತದಾಗಲು ತುಳು ಬಾತೇರು ದಾದ ಬದರಿ ಹಿತೇಶ್ ಎಂಚ ರೆಸ್ಪಾನ್ಸ್ ತೊಂದರೆ ಇಜ್ಜೆ ಎಡ್ಡೆಂಡು ಎಡ್ಡೆಂಡು ಆಯ್ತಾ ಮಾತಾಡು ಮಲ್ಲಿ ಐಕೆ ಬ್ರೆಡ್ ಪಕೋಡ, ವಡಾಪಾವ್, ಖಮನ್ ಡೋಕ್ಲಾ, ಮತ್ತು ಪಾವ್ ಭಾಜಿ, ಚಪಾತಿ ಪುಲ್ಕ. ತುಳು ಎಂಚ ಕಲ್ತೀನಿ ಚೂರು ಯಾನ ಮುಲ್ಲ ಬತ್ತದ 15 ವರ್ಷ ಉಂಡು. ಬಜ್ಜೆದ ಬೇರೆ ಉಂಡು. ಬಜ್ಜೆದ ಬೇರೆ ಉಂಡು. ಬಜ್ಜೆ ಎದ್ದೆತ್ತದ ತುಳು ಕಲ್ತಾರ ಅದ. ಕನ್ನಡ ಬರ್ಬುಜಿ? ಕನ್ನಡ ಬರ್ಪುಜಿ. ತುಳು ಬರ್ಪು? ತುಳು ಬರ್ಪುಜಿ. ಇದು ತುಳು ತಾಕಿ ಬರೋ ಬತ್ತನ ಮಾತ್ರ ತಿನ್ಪ ಬರ ಅಂದು? ಹಾಂ ತಿನ್ಪ. ಎಂಚ ಉಂಟು ರೆಸ್ಪಾನ್ಸ್? ಎಂಚ ಜನಕ್ಕೆ ರೆಸ್ಪಾನ್ಸ್ ಎಡ್ಡೆ ಉಂಡು. ತೊಂದರೆ ಹಾಂ ಇತ್ತೆ ನನ್ನ ಬರುವ ಜನ ಬರುವ. ಓಕೆ. ಗುಜರಾತದ ನರೇಂದ್ರ ಮೋದಿ, ಅಮಿತ್ ಶಾ ನವೂರ್ದ ಅದಾ ಏನೇನು ತುಳು ಬರ್ಪುಣ ಇದ್ದೆ ಅರ್ಥ ಆಗ್ಬೋದು. ಗುಜರಾತಿನ ಫುಡ್ ಕಾರ್ನರ್ನಲ್ಲಿ ಇರುವವರು ಅಡಿಕೆ ವ್ಯಾಪಾರಿಯವರು ತುಳುವಿನಲ್ಲಿ ಬಹಳ ಅದ್ಭುತವಾಗಿ ಮಾತಾಡ್ತಾರೆ. ಎಲ್ಲರಿಗೂ ಕೂಡ ಫುಡ್ ಫೆಸ್ಟಿವಲ್ಗೆ ಬರೋರಿಗೆ ಇಲ್ಲಿಗೊಮ್ಮೆ ಭೇಟಿ ಕೊಡ್ಬೋದು. ಯಾಕೆಂತಂದರೆ ಅವರ ತುಳು ಪ್ರೇಮವನ್ನು ನೋಡಿ ಜೊತೆಗೆ ಅವರ ಫುಡ್ಡನ್ನು ಆಸ್ವಾದಿಸ್ಬೋದು. ಜೊತೆಗೆ ಇಲ್ಲಿ ಒಂದಿಬ್ಬರು ಇದ್ದಾರೆ, ಈಗಾಗಲೇ ಏನೋ ಒಂದು ತಿಂದಿದ್ದಾರೆ ಅಂತ. ಕನ್ನಡ ಮಾಲೂಮ್ ನಹೀ ಹೈ? हिंदी ओनली. किधर से आते हैं? वो इधर हम सब साथ में पुत्तूर में ही है. ಫ್ಯಾಮಿಲಿ? फैमिली. ತುಳು? नहीं ओनली ನಮಗೆ ತುಳು ಬರ್ತದೆ. ಹೇಳಿ ಎಂಥದ್ದು ಹೇಗುಂಟು ಫುಡ್ ಫೆಸ್ಟಿವಲ್? ಫುಡ್ ಫೆಸ್ಟಿವಲ್ ಭಾರಿ ಎಡ್ಡೆ ಉಂಡ. ಪಾವ್ ಬಜ್ಜಿ ಮತ್ತು ವಡಾ ಪಾವ್, ಫುಲ್ಕಾ ರೋಟಿ ಮತ್ತು ಬೇಟ್ ವಡ ಭಾರಿ ಒಳ್ಳೆಗೆ. ಒಳ್ಳೆದಿದೆ. ಹಾಂ. ಏನು ಹೆಸರು ನಿಮ್ಮದು? ರಮೇಶ. ಎಲ್ಲಿಯವರು ನೀವು? ಮಂಗಳೂರು ಮಣ್ಣಗುಡ್ಡ. ಮಂಗಳೂರು ಮಣ್ಣಗುಡ್ಡ. ನೋಡಿ ಇಲ್ಲಿ ಮಂಗಳೂರು ಮಣ್ಣಗುಡ್ಡದವರಿದ್ದಾರೆ. ಅದರ ಜೊತೆಗೆ ಮೊಮೋಸ್ ಆ್ಯಂಡ್ ನಾಚೋಸು. ಹಾಂ, 2 ಯಂಗ್ಸ್ಟರ್ಸ್ ಇದ್ದಾರೆ. ಲಕ್ಕಲೆನ್ನ ದಾದ ಮಾತಾಡು. ಏನೆಲ್ಲ ಇದೆ? ಮೋಮೋಸ್ ಇದೆ, ಮತ್ತು ನ್ಯಾಚೋಸ್, ಮತ್ತು ಪೊಟೆಟೊ ಟ್ವಿಸ್ಟರ್. ಯಾರು ಮಾಡೋದು? ಯಾರು ಮಾಡೋದು? ನಾವೇ ಮಾಡೋದು. ನೀವು? ಹಾಂ. ನೀವು ಎಂತ ಏನು ಮಾಡ್ತಿದ್ದೀರಿ? ನಾವೀಗ ಡಿಗ್ರಿ ಕಲಿತೀವಿ. ಹಾಂ. ಫುಡ್ ಫೆಸ್ಟಿವಲಿಗೆ ಬಂದು ಮೋಮೋಸು, ನ್ಯಾಚೋಸ್ ಎಲ್ಲ, ಪೊಟ್ಯಾಟೊ ಟ್ವಿಸ್ಟರ್ ಇದೆಲ್ಲ ಮಾಡಲಿಕ್ಕೆ ಗೊತ್ತುಂಟಾ? ಹಾಂ, ಗೊತ್ತುಂಟು. ಹೇಗೆ ಕಲ್ತದ್ದು? ನಾವು ಮೊದಲು ಕಲ್ತಿದ್ವಿ. ಹೇಗುಂಟು ರೆಸ್ಪಾನ್ಸ್ ಒಳ್ಳೆದುಂಟು. ಈಗ ಎಷ್ಟು ರೆಡಿ ಉಂಟು? ಎಷ್ಟು ಜನ ಬಂದು ರೆಡಿ ಉಂಟು ನಿಮ್ಮ ಹತ್ರ? ರೆಡಿ ಇದೆ, ತುಂಬ ಜನ ಬಂದರು. ಎಷ್ಟು ಬೇಕಾದ್ರೂ ರೆಡಿ. ಅಣ್ಣ ಪುಟ್ಟ. ಎಂತ ಹೆಸರು? ಪ್ರವೀತ್. ನಿಂದಿದ್ದ? ಪುನೀತ್. ಹೇಗೆ ಕುಡಿದು ಹೇಗೆ? ಒಳ್ಳೆ ಹುಡುಗನಾ? ಎಂತ ಒಳ್ಳೆ ಜನ ಉಂಟಾ? ರೆಸ್ಪಾನ್ಸ್ ಉಂಟಾ? ಇಬ್ರು ಸೇರಿ ಕಲ್ತದ್ದಾ? ಅಲ್ಲ, ನಾವು ಮುಂಚೆ ಮಾಡ್ತೀವಿ ಮೇಲೆ ಅವರದ್ದು.
ಅವ್ರದ್ದೇ ಅವ್ರದ್ದೇ. ನೀವೊಬ್ರು ಕಲ್ತಿದ್ದೀರಿ ಅದು ಸಹ ಹಾಂ ಕಲ್ತಿದ್ದೆ. ಗ್ರಿಲ್ಡ್ ಇದು ಇದರ ಜೊತೆಗೆ ನಮಸ್ತೆ ದಾಸರಬಿ ದಾಸರ ಮಾತಾಡೋದು ದಾಸರಬಿಂದ ಮತ್ತು ಅದು ಇದು ವಾಟ್ಸೋರ್ದು ವಾರೇಜಿಂದ ಗೋಸೋಡಿದೆ ಎಲ್ಲ ಇದೆ ಐಟಮ್ ಎಲ್ಲ ಮೂರು ಐಟಮ್ ಅಂತ ಮತ್ತು ಧೂಪ ಎಲ್ಲ ಉಂಟು ಧೂಪ ಎಲ್ಲ ಆಯುರ್ವೇದಿಕ ಫೀರ್ ಆಯುರ್ವೇದಿಕ್ಕೆಲ್ಲ ಎಲ್ಲ ಆಯುರ್ವೇದ ಹಾಂ ಎಲ್ಲ ಆಯುರ್ವೇದಿಕ್. ಆಯುರ್ವೇದಿಕ್ ಬೇಕಾದವರಿಗೆ ಇಲ್ಲಿ ಎಲ್ಲ ಬೇಕಾದಂತಹ ನೇತ್ರ ಡ್ರಾಪ್ಗಳಿರ್ಬೋದು, ಚರ್ಮ ಶೋಧಕ ಇರ್ಬೋದು, ಬೇರೆ ಬೇರೆ ಸೌಲಭ್ಯಗಳಿದ್ದಾವೆ. ಮೇಡಮ್ ಇದೆಲ್ಲ ಎಂತ? ಹಾಂ ಸರ್ ಇದು ಕಾಟಿ ರೋಲ್. ಕಾಟಿ ರೋಲ್. ಎಸ್, ಕಾಟಿ ರೋಲ್ ಅಂದರೆ ವೆಜ್ ಕಾಟಿ ರೋಲ್ ಒಂದು ಹೊಸ ಖಾದ್ಯ ಇದು. ಕಾಟಿ GL ಮಾಲ್ನಲ್ಲಿ ಪ್ರಪ್ರಥಮ ಬಾರಿಗೆ ಕಾಟಿ ರೋಲನ್ನು ನಾವು ಪರಿಚಯ ಮಾಡ್ತಿದ್ದೇವೆ. ಇದರೊಳಗೆ ಎಂತ ಉಂಟು? ಇದರಲ್ಲಿ ವೆಜ್ ರೋಲ್ ಬರ್ತದೆ, ವೆಜ್ ಹಾಗೂ ನಿಮಗೆ ಸ್ಪ್ರಿಂಗ್ ರೋಲ್ ಬರ್ತದೆ. ಅದೇ ರೀತಿಯಲ್ಲಿ ನಿಮಗೆ ಪನ್ನೀರ್ ಹಾಗೂ ಮಶ್ರೂಮ್ ರೋಲ್ ಬರ್ತದೆ. ಯಾವುದೆಲ್ಲ ಹೇಳಿ ವಿವರಿಸಿ. ಸೊ ಡಿಶ್ ನಿಮಗೆ ನೋಡ್ಲಿಕ್ಕೆ ಒಂದೇ ಇರ್ತದೆ, ಬಟ್ ಅದರ ಒಳಗಿರುವಂಥ ಟೇಸ್ಟ್ ಡಿಫ್ರೆನ್ಸ್ ಇರ್ತದೆ. ಅದೇ ರೀತಿಯಲ್ಲಿ ನಿಮಗೆ ಪೋಡಿ, ಗೆಣಸಿನ ಪೋಡಿ ಲಭ್ಯವಿದೆ. ಗೆಣಸಿನ ಪೋಡಿ ಲಭ್ಯವಿದೆ. ಎಸ್. ನಮಸ್ಕಾರ. ತಿಂದಾರಾ? ತಿಂದೆ ತಿಂದಾರ ಪೋಡಿ ಪೋಡಿ ಬೊಕ್ಕ ಆತು ತಿಂದ ಆತು ಪೋಡಿ ಒಂದು ಬರ್ತದೆ. ಪೋಡಿ ತಿಂದಿದ್ದು ಅಂಚದಲಜ್ಜಿ ಬೊಕ್ಕ ಮಾತ್ರ ಹಾಂ. ತಿಂದಾರೆ. ಒಂಜಿ ಟೇಸ್ಟ್ಗೆ ತಕ್ಕ ಆತೆ ಒಂಜಿಲ ತಿಂದಿಪ್ಪ ಏನು ತಿಂದಾರಾ? ತಿಂದೆ ಓ ಇಂದು ತಿಂದೆ ಅವು ತಿಂದೆ. ಪುದೇರು ಮಾತ್ರ ಗೊತ್ತುಜಿ, ಪುದೇರು ಮಾತ್ರ ಗೊತ್ತುಜಿ ತಿನ್ಪುಲೆ. ಇದು ಫುಡ್ ಫೆಸ್ಟಿವಲ್. ಫುಡ್ ಫೆಸ್ಟಿವಲ್ನಲ್ಲಿ ಲ್ಯಾಪ್ಟಾಪ್ ಕೂಡ ಇದೆ, ಆನಂತರ ಮೊಬೈಲ್ ಕೂಡ ಇದೆ. ಈಗ ಇಲ್ಲಿರ್ತಕ್ಕಂಥ ಗೆಣಸಲೆ ಅಡಿಗೆ ಮನೆ. ಸರ್ ನಮಸ್ತೆ. ಅಡಿಗೆ ಮನೆ ಫುಡ್ ಫೆಸ್ಟಿವಲ್ನ ಅಡಿಗೆ ಮನೆಯವರಿದ್ದಾರೆ. ಪತ್ರೋಡ ಇದೆ, ಪುಂಡಿಗಸಿ, ಗೆಣಸಲೆ, ಕ್ಯಾರೆಟ್ ಹಲ್ವಾ, ಕಾಶಿ ಹಲ್ವಾ ಎಲ್ಲ ಇದೆ. ನಮಸ್ತೆ. ಹೇಗಿದೆ ಡಿಮ್ಯಾಂಡ್? ತೊಂದರೆ ಇಲ್ಲ, ಪರವಾಗಿಲ್ಲ, ಒಳ್ಳೇದಿದೆ. ಜನ ಬರ್ತಾ ಇದ್ದಾರಾ? ಬರ್ತಾರೆ. ಯಾವುದಕ್ಕೆ ಜಾಸ್ತಿ ಡಿಮ್ಯಾಂಡ್ ಇದೆ? ಗೆಣಸಾಲೆ, ಪತ್ರೋಡೆ, ಕಾಸಿ ಹಲ್ವಾ, ಕ್ಯಾರೆಟ್ ಹಲ್ವಾ. ಎಲ್ಲದಕ್ಕೂ ಡಿಮ್ಯಾಂಡ್ ಇದೆ. ಫುಡ್ ಫೆಸ್ಟಿವಲ್ಗೆ ಬಂದಿರುವಂತಹ ವಿದ್ಯಾರ್ಥಿಗಳನ್ನು ಸೆಳೆಯುವುದಕ್ಕೋಸ್ಕರವಾಗಿ ಅವರಿಗೊಂದಷ್ಟು ಅರಿವನ್ನು ಮೂಡಿಸುವುದಕ್ಕಾಗಿ ವಿದ್ಯಾಮತ ಅಕಾಡೆಮಿಯವರು ಕೂಡ ಒಂದು ಸ್ಟಾಲ್ ಹಾಕಿದ್ದಾರೆ, ಒಂದಷ್ಟು ಮಾಹಿತಿಯನ್ನು ಒದಗಿಸಲಿಕ್ಕೋಸ್ಕರವಾಗಿ. ಏನಕ್ಕೆ ಇಲ್ಲಿ ಸ್ಟಾಲ್? ಫುಡ್ ಫೆಸ್ಟಿವಲ್ಲಿ ವಿದ್ಯಾಮಾತದ ಸ್ಟಾಲ್ ಮೇನ್ ಏನಂದರೆ ಸ್ವಾತಂತ್ರ್ಯ ದಿನಾಚರಣೆಗೋಸ್ಕರ ಈ ಫೆಸ್ಟಿವಲ್ ಅನ್ನೋದು ಹೇಳಿದರು. ಎಕ್ಸ್ಪೆಷಲಿ ನಿಮ್ಗೆ ಗೊತ್ತಿದೆ, ನಾವು ಆರ್ಮಿಗೆಲ್ಲ ಜಾಸ್ತಿ ಫೋಕಸ್ ಮಾಡೋದ್ರಿಂದ ಅದೊಂದು ಮಾಡು ಅಂತ ಅನಿಸ್ತು. ಮತ್ತೊಂದು ಏನು ಗೊತ್ತಾ, ಈಗಿನ ಜನ್ರೇಷನ್ ಹೇಗೆ ಹೇಳಿ, ನಾವು ಮನೆಯಲ್ಲಿ ಕೂತ್ಕೊಂಡು ಜನ್ರೇಷನ್ಗೆ ಬೈದರೆ ಆಗೋದಿಲ್ಲ. ನಾವು ಅವರು ಹೋಗೋ ದಾರಿಯಲ್ಲಿ ಹೋಗಿ ಹಿಡಿಬೇಕು ಅವರನ್ನು. ಈಗ ಮಾಲ್ಗೆಲ್ಲ ಏನು ಮಾಡ್ತಾರೆ ಅಂದರೆ ಸ್ಟೂಡೆಂಟ್ಸ್ ಜಾಸ್ತಿ ಬರ್ತಾರೆ, ಅವರಿಗೆ ಆಗ ಏನು ಮಾಡಬೇಕಂತ ಹೇಳಿದ್ರೆ, ನೋಡಿ ಇಂಥದ್ದೊಂದು ಇದೆ ಅಂತ ಹೇಳಿದರೆ ಆಗ ಅವರು ನಮ್ಮ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ತಾರೆ ಅನ್ನೋದು ಕೂಡ ನಮ್ಮ ವಿಷನ್. ಅದಕ್ಕೋಸ್ಕರ ನಾವು ನಮಗೊಂದು ಅವಕಾಶ ಕೊಟ್ಟರು, ಸೊ ನಾವು ಹಾಕ್ತೀವಿ. ಓಕೆ, ಆಲ್ ದಿ ಬೆಸ್ಟ್. ಫ್ರೀಡಮ್ ಫೆಸ್ಟಿವಲ್ ಪ್ರಯುಕ್ತ GL1 ಮಾಲ್ನಲ್ಲಿ ಮೇಲ್ಭಾಗದಲ್ಲೊಂದು ವೇದಿಕೆಯನ್ನು ಹಾಕಲಾಗಿದೆ. ವೇದಿಕೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ನಡೆಯಲಿಕ್ಕಿದೆ. ಆ ಬಗ್ಗೆ ಮಾತನಾಡೋದಕ್ಕೆ ವೈಟ್ ಟ್ಯಾಗಿನ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ನಿಮ್ಮ ಹೆಸರೇನು? ಸರ್ ಪ್ರಶಾಂತ್ ಅಂತ. ಏನೆಲ್ಲ ನಡೀಲಿಕ್ಕಿದೆ? ನಂದು ಆ್ಯಕ್ಚುಲಿ ವೈಟ್ ಟ್ಯಾಗ್ ಮುಖಾಂತರ ನಾವು ಇವತ್ತು ಮೇನ್ ಸ್ಪಾನ್ಸರ್ ಆಗಿದ್ದೀವಿ ಶೋಗೆ. ಹಾಗೆ ನಮ್ಮದು ಎಲ್ಲ ಥರದ ಪ್ರಮೋಷನ್ಸ್ ಇದರಲ್ಲಿ ನಡೆಯುತ್ತೆ. ಜೊತೆಲಿ ವಿನ್ನರ್ಸ್ಗೆಲ್ಲ ನಾವು ಪ್ರೈಸನ್ನು ಇಟ್ಟಿದ್ದೀವಿ ನಮ್ಮ ಕಡೆಯಿಂದ ವೈಟ್ ಟ್ಯಾಗಿಂದ. ಇವಾಗ ಸುರೇಶ್ ಶೆಟ್ಟಿಯ ಇವೆಂಟು ಒಳ್ಳೆ ಸ್ಟೇಜ್ ಶೋ, ಒಳ್ಳೆ ಅವರು ಆಲ್ರೆಡಿ ಹೈಪ್ ಇದೆ ಅವ್ರದ್ದು ಮಾರ್ಕೆಟಲ್ಲಿ. ಹಾಗಾಗಿ ಇದೊಂದು ಹೊಸ ಪ್ರಯತ್ನ GL ಮಾಲಲ್ಲಿ. ಸೊ ಎಲ್ಲರೂ ಬಂದು ಕ್ರೌಡು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ನಮಗೂ ಒಳ್ಳೆಯದೇ. ಈಗ ಎಲ್ಲ ಇದೆ ಡ್ಯಾನ್ಸ್ ಇದರಲ್ಲಿ. ಇವತ್ತು ಮೇಯ್ನ್ ಬಂದ್ಬಿಟ್ಟು ಡ್ಯಾನ್ಸರ್ಸ್, ಬೆಸ್ಟ್ ಡ್ಯಾನ್ಸರ್ಸನ್ನು ನಾವು ಇವತ್ತು ಸೆಲೆಕ್ಟ್ ಮಾಡುವಂಥದ್ದು ಪುತ್ತೂರಲ್ಲಿ. ಬೆಸ್ಟ್ ಡ್ಯಾನ್ಸರ್ಸಲ್ಲಿ ಫಸ್ಟು ಮತ್ತು ಸೆಕೆಂಡ್, ಥರ್ಡ್ ರನ್ನರ್ ಅಪ್ಪನ್ನು ನಾವು ಅನೌನ್ಸ್ ಮಾಡ್ತೇವೆ. ಇದು ಸ್ಟೇಜಿನ ಆಫ್ಟರ್ ತ್ರೀ ಡೇಸ್ ನಂತರ ನಾವು ಅವಾರ್ಡನ್ನು ಕೊಡ್ತೇವೆ. ಇವತ್ತು ಸ್ಟೇಜಲ್ಲಿ ಬೆಸ್ಟ್ ಯಾರು ಪರ್ಫಾರ್ಮ್ ಮಾಡ್ತಾರೋ ಅವ್ರನ್ನ ನಾವು ಸೆಲೆಕ್ಟ್ ಮಾಡ್ತೇವೆ. ಅಲ್ಲಿ ನಮ್ಮ ವೈಟ್ ಟ್ಯಾಗಿಂದ ಸ್ಪೆಷಲ್ ಗಿಫ್ಟ್ ಎಲ್ಲ ಉಂಟು ಎಲ್ಲರಿಗೆ. ಪ್ರಿನ್ಸ್ ಆ್ಯಂಡ್ ಪ್ರಿನ್ಸೆಸ್ ಆಫ್ ಕೋಸ್ಟಲ್ ಕರ್ನಾಟಕ ಇದೆ, ಡ್ಯಾನ್ಸ್ ಇದೆ, ಅನಂತರ ಫ್ಯಾಷನ್ ಶೋ ಇದೆ. ಹೀಗೆ ವಿವಿಧ ರೀತಿಯಾದಂತಹ ಸ್ಪರ್ಧೆಗಳಿದ್ದಾವೆ. ಜೊತೆಗೆ ನಿಮ್ಮನ್ನು ನಗಿಸಲಿಕ್ಕೆ ಕೆಲವು ಕಾಮಿಡಿಯನ್ಸ್ ಕೂಡ ಬರ್ತಾ ಇದ್ದಾರೆ. ಆ ಒಂದು ಪ್ರೋಗ್ರಾಮ್ ಕೂಡ ನಾವು ನೋಡ್ಬೋದು. ಮಸ್ತ್ ಎಡ್ಡೆ ಇತ್ತುಂಡು ಇಂಚಿನ ಒಂಜಿಂದು ಪೂರ ಪುತ್ತೂರು ಫಸ್ಟ್ ಟೈಮ್ ಮಸ್ತ್ ಎಡ್ಡೆ ಇತ್ತು. ಯಾನು ರೋಲ್ ತಿಂದೆ, ಬುಕ್ಕ ಮುಲ್ಪ ಪುನರ್ಪುಳಿತ ಜ್ಯೂಸ್ ಪರಿ, ಬುಕ್ಕ ಅಲ್ಪ ಐಸ್ ಕ್ರೀಮ್ ತಿಂದೆ. ಮಸ್ತ್ ಎಡ್ಡೆ ಇತ್ತು. ಇಂಚಿನ ಒಂಜಿ ಫುಡ್ ಫೆಸ್ಟಿವಲ್ದ ಬಗ್ಗೆ
ಇಂಚಿನ ಒಂಜಿ ಕಾನ್ಸೆಪ್ಟ್ ಬತ್ತಿನ ಪುತ್ತೂರುಗು ಮಸ್ತ್ ಎಡ್ಡೆ ಅಂಡ್ ಪಂಡ ಜನಕ್ಲೆ ಗೊತ್ತಾಪುಂಡತ ಮುಲ್ಪಲ್ ಪುತ್ತೂರುಡ್ಲ ಒಂಜಿ ಇಂಚಿನ ಪೂರ ಉಂಡು ಅಂತ ಬತ್ತಿನ ಮಸ್ತ್ ಎಡ್ಡೆ ಮಸ್ತ್ ಖುಷಿ ಇಜ್ಜಿ ಯಾನೆ ಎನ್ನ ಫ್ಯಾಮಿಲಿ ಪೂರ ಮಾತೆರೆಗ್ಲ ಖುಷಿ ಅಂಡ್ ನಮ್ಮ GL ಮಾಲ್ನಲ್ಲಿ ಇವತ್ತು ಒಂದು 4 ದಿನಗಳ ಫ್ರೀಡಮ್ ಫೆಸ್ಟಿವಲ್ ಅಂತೇಳಿ ಒಂದು ಫೆಸ್ಟಿವಲ್ ನಡೀತಾ ಇದೆ. ನಮ್ಮ ಪುತ್ತೂರಿನವರೇ ಆದ ಇವೆಂಟ್ಸ್ಗಳಲ್ಲಿ ಸಾಕಷ್ಟು ಖ್ಯಾತಿ ಪಡೆದಿರುವ ಸುರೇಶ್ ಶೆಟ್ಟಿ ಇವೆಂಟ್ಸ್ ಇವರ ನೇತೃತ್ವದಲ್ಲಿ ಈ ಫೆಸ್ಟಿವಲ್ ನಡೀತಾ ಇದೆ. ಒಟ್ಟು ಏನಂತ ಹೇಳಿದರೆ ಒಂದು ಹಬ್ಬದ ವಾತಾವರಣ ಬರಬೇಕು ಮಾಲ್ನಲ್ಲಿ. ಎಲ್ಲರೂ ಹೆಚ್ಚು ಹೊಸ ಹೊಸ ಜನರು ಇಲ್ಲಿಗೆ ಬರಬೇಕು, ಹೊಸ ಹೊಸ ಸೇವೆಗಳು ಲಭ್ಯವಾಗಬೇಕು. ಇದ್ದವರು ಯಾವಾಗಲೂ ಹೇಗೂ ಇದ್ದಾರೆ, ಅದಲ್ಲದೆ ಈಗ ಇಲ್ಲಿದ್ದವರೇ ಹೊಸ ಹೊಸ ಕೌಂಟರ್ಸ್ ಹಾಕಿದ್ದಾರೆ. ಈ ರೀತಿ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ವಿಶೇಷವಾಗಿ ಒಂದು 4 ದಿವಸ ರಜೆ ಇದೆ. ಹೆಚ್ಚಾಗಿ ವರ್ಕ್ ಮಾಡುವವರಿಗೆಲ್ಲ ಈಗ ಲಾಂಗ್ ವೀಕೆಂಡ್ ಮತ್ತು ಇಂಡಿಪೆಂಡೆನ್ಸ್ ಡೇ ಲೀವು, ಹಾಗಾಗಿ ಇದರ ಸದುಪಯೋಗವನ್ನು ಪಡೆದುಕೊಳ್ಬೋದು ಅಂತ ಹೇಳುವ ಆಶಯ ಇದೆ. ಈ ಫ್ರೀಡಮ್ ಫೆಸ್ಟಿವಲ್ ಯಶಸ್ವಿಯಾಗಲಿ ಅಂತೇಳಿ ಹಾರೈಸ್ತಾ ಇದ್ದೇನೆ. ಎಸ್, ಈಗ ನಾವು ನಿಮಗೆ ಬಾಣಸಿಗನಂತೆ ಕಾಣ್ತಾ ಇರ್ಬೋದು. ಫುಡ್ ಫೆಸ್ಟಿವಲ್ನಲ್ಲಿ ಒಂದು ಸೆಲ್ಫಿ ಪಾಯಿಂಟನ್ನು ಹಾಕಿದ್ದಾರೆ. ಆ ಸೆಲ್ಫಿ ಪಾಯಿಂಟಿಂದ ಮಾತಾಡ್ತಾ ಇದ್ದೇನೆ. ಭಾಳ ವಿಶೇಷವಾಗಿ ಈ ಸೆಲ್ಫಿ ಪಾಯಿಂಟ್ನಲ್ಲಿ ತುಂಬ ಜನ ಬಂದು ಇಲ್ಲಿ ಸೆಲ್ಫಿ ತಗೊಳ್ತಾ ಇದ್ದಾರೆ. ಅದರ ಜೊತೆಗೆ ಫುಡ್ಡನ್ನು ಆಸ್ವಾದಿಸ್ತಾ ಇದ್ದಾರೆ. ಬಹಳಷ್ಟು ಜನ ಬರ್ತಾ ಇದ್ದಾರೆ. ಈಗ ಒಂದಷ್ಟು ಜನ ನಮಗೆ ಗೆಣಸಲೆ ಬೇಕು, ಹಲ್ವಾ ಬೇಕು, ನಾವು ಗುಜರಾತಿನ ಫುಡ್ಡನ್ನು ಟೇಸ್ಟ್ ಮಾಡಬೇಕು, ಆಯುರ್ವೇದಕ್ಕೆ ಕೆಲವು ಐಟಮ್ಗಳನ್ನು ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ಒಂದು ಆಸೆ ಇರುವವರು ಈಗ ಬರ್ಬೋದು. 15ನೇ ತಾರೀಕು ತನಕ GL1 ಮಾಲ್ನಲ್ಲಿ ಫುಡ್ ಫೆಸ್ಟಿವಲ್ ನಡೀತಾ ಇದೆ. ನೀವು ಕೂಡ ಬಂದು ವಿವಿಧ ರೀತಿಯ ಖಾದ್ಯಗಳನ್ನು ಆಸ್ವಾದಿಸಬಹುದು. ಧನುಷ್ ಜೊತೆಗೆ ದಾಮೋದರ ತೊಂಡಲೆ, ಸುದ್ದಿ ನ್ಯೂಸ್, GL1 ಮಾಲ್, ಪುತ್ತೂರು. ಮಾನ್ಯ ಪೋಷಕರೇ, ಪರಿಣಾಮಕಾರಿ ಮಿಷನ್ ಇಂದ್ರಧನುಷ್ 5.0 ಅಭಿಯಾನ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ 2023 ಆಗಸ್ಟ್ ತಿಂಗಳ 7ರಿಂದ 12ರವರೆಗೆ, 2023 ಸೆಪ್ಟೆಂಬರ್ ತಿಂಗಳ 11ರಿಂದ 16ರವರೆಗೆ ಮತ್ತು 2023 ಅಕ್ಟೋಬರ್ ತಿಂಗಳ 9ರಿಂದ 14ರವರೆಗೆ ನಡೆಯಲಿದೆ. ಎಲ್ಲಾ ಸರ್ಕಾರಿ ಆರೋಗ್ಯ ಕೇಂದ್ರ, ಉಪಕೇಂದ್ರ ಹಾಗೂ ಅಂಗನವಾಡಿಗಳಲ್ಲಿ ಲಸಿಕೆಯನ್ನ ಉಚಿತವಾಗಿ ನೀಡಲಾಗುವುದು. ಆದುದರಿಂದ ತಪ್ಪಿದ ಪ್ರತಿ ಡೋಸ್ ಲಸಿಕೆ ತೆಗೆದುಕೊಳ್ಳಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ನಿಮ್ಮ ಮಗುವನ್ನ ರೋಗಗಳಿಂದ ದೂರವಿಡಲು ಇಂದೇ ನಿಮ್ಮ ಮಗುವಿನ ಲಸಿಕೆಯನ್ನ ಪೂರ್ಣಗೊಳಿಸಿ. ದಡರ ರುಬೆಲ್ಲಾ ನಿರ್ಮೂಲನೆಗೆ ನಮ್ಮೊಂದಿಗೆ ಕೈಜೋಡಿಸಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ.